ಖಾಸಗಿ ಟಿವಿ ನಡೆಸಿದ ಇಂಡಿಯನ್ ಐಡಲ್ ಸೀಸನ್ 12 ರಾಷ್ಟ್ರೀಯ ರಿಯಾಲಿಟಿ ಶೋನಲ್ಲಿ ಫೈನಲ್ ತಲುಪಿ 5ನೇ ಸ್ಥಾನವನ್ನು ಪಡೆದು ಹುಟ್ಟೂರಿಗೆ ಆಗಮಿಸಿದ ಮೂಡಬಿದಿರೆಯ ಯುವ ಗಾಯಕ ನಿಹಾಲ್ ತಾವ್ರೂ ಅವರನ್ನು ಅಲಂಕಾರು ಚರ್ಚ್ ಪಾಲನಾ ಸಮಿತಿ ಸ್ವಾಗತಿಸಿ ಅಭಿನಂದಿಸಿತು. ಅಲಂಕಾರು ಹೋಲಿ ರೋಸರಿ ಚರ್ಚಿನ ಆವರಣದಲ್ಲಿ ನಡೆದ ಅಭಿನಂದನಾ ಸಭೆಯಲ್ಲಿ ಚರ್ಚಿನ ಧರ್ಮಗುರು ರೆವರೆಂಡ್ ಫಾದರ್ ವಾಲ್ಟರ್ ಡಿಸೋಜಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ, ಇಂಡಿಯನ್ ಐಡಲ್ನಲ್ಲಿ ಸ್ಪರ್ಧಿಸಿ ಫೈನಲ್ಗೆ ತಲುಪಿದ ಕರ್ನಾಟಕ ರಾಜ್ಯದ ಏಕೈಕ ಯುವ ಗಾಯಕ ನಿಹಾಲ್ ತಾವ್ರೂ ಫೈನಲ್ಗೆ ತಲುಪುವುದು ಅಷ್ಟು ಸುಲಭದ ಕೆಲಸವಲ್ಲ. ಅದಕ್ಕೆ ಸತತ ಪರಿಶ್ರಮ ಬೇಕು. ನಿಹಾಲ್ ಅಭ್ಯಾಸ ಮಾಡಿದ್ದರಿಂದ ಈ ಹಂತಕ್ಕೆ ತಲುಪಲು ಸಾಧ್ಯವಾಯಿತು ಎಂದು ಹೇಳಿದರು. तिथले विशेष देणे जाय, तिथले विशेष मिनट जाय, परिश्रम जाय आणि तिथलेच वर्ते देणे जाय. आणि अलंकारका या इंडियन आयडल वर्ल्ड वाइड शो रियालिटी शो या हंताक फायनल आता म्हणून थंय सगळ्या सर्व जजेसांची व्हड फिल्म तारांची आणि संगीत क्षेत्रांत विविध रीतीने हेळिल्ल्या व्यक्तीची प्रशंसा घेतली जाल्यार तितले सुलभाचे काम न्ही. सगळ्या रियालिटी शो हर एक शुक्रारा आयतारा शनिवार आयतारा पळयत आसतना सगळ्या वरवीं चड मोठेलो व्यक्ती त्या शोंत येतलो आसलो जाल्यार तो निहाल. ಗಾಯಕ ನಿಹಾಲ್ ತಾವ್ರೂ ಅವರು ಮಾತನಾಡಿ, ನಮ್ಮ ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಮತ್ತು ನಮ್ಮೂರಿನಿಂದ ತುಂಬಾ ಜನರು ವೋಟ್ ಮಾಡುವ ಮೂಲಕ ನನಗೆ ಸಪೋರ್ಟ್ ಮಾಡಿದ್ದಾರೆ. ಇಂಡಿಯನ್ ಐಡಲ್ನಲ್ಲಿ ನಾನು ಇಷ್ಟು ಪ್ರಸಿದ್ಧಿಯಾಗುತ್ತೇನೆಂದು ತಿಳಿದಿರಲಿಲ್ಲ. ಎಲ್ಲರ ಸಹಕಾರ ಮತ್ತು ಆಶೀರ್ವಾದದಿಂದ ತಾನು ಫೈನಲಿಸ್ಟ್ ಆಗಿ ಗುರುತಿಸಿಕೊಂಡಿದ್ದು ಸಂತಸ ತಂದಿದೆ ಎಂದು ಹೇಳಿದರು. ಯಾಕಂದರೆ ಎಲ್ಲರ ಸಪೋರ್ಟಿಂದ ನಿಮಗೆ ವೋಟ್ಸಿಂದ ನಾನು ಇಂಡಿಯನ್ ಐಡಲ್ ಫೈನಲ್ಸ್ನಾಗ ಬಂದೆ. ಫೈನಲ್ಸ್ ರಿಸಲ್ಟ್ ಏನಾಯಿತು ಅದು ಮ್ಯಾಟ್ರ್ ಆಗಲ್ಲ, ಆದರೆ ಅಲ್ಲಿ ನನಗೆ ಬರೋದೇ ತುಂಬ ದೊಡ್ಡ ವಿಷಯ. ಇಡೀ ಚರ್ಚಿಂದ, ಇಡೀ ಕರ್ನಾಟಕದಿಂದ, ಇಡೀ ಅಲಂಗಾರಿಂದ, ಇಡೀ ಮೂಡಿಬಿದ್ರಿಂದ ನನಗೆ ಎಷ್ಟು ಸಪೋರ್ಟ್ ಸಿಕ್ತು. ನಾನು ಮೊದಲು ಅಂದ್ಕೊಂಡಿರಲಿಲ್ಲ ಅಲ್ಲಿ ಹೋದ್ಮೇಲೆ ಹೊರಗೆ ನಮ್ಗೆ ಹೋಗ್ಲಿಕ್ಕಿರಲಿಲ್ಲ. ಸೊ ನಮ್ಗೆ ಗೊತ್ತಿರಲಿಲ್ಲ ಏನು ನಡೀತಾ ಇದೆ, ಹೊರಗೆ ಏನು ಸಪೋರ್ಟ್ ಸಿಗ್ತಾ ಇದೆ, ಹೇಗೆ ಸಿಗ್ತಾ ಇದೆ ಅಂತ ಗೊತ್ತಿರಲಿಲ್ಲ. ಆದರೆ ಆಮೇಲೆ ನಂಗೆ ಗೊತ್ತಾಯಿತು ಇಡೀ ನಮ್ಮ ಜನರಿಗೆ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ. ಸೊ ಎಲ್ರಿಗೂ ತುಂಬ ಅಲಂಕಾರು ನಿತ್ಯದರ್ ನಿವಾಸ್ ಸುಪೀರಿಯರ್ ರೆವರೆಂಡ್ ಫಾದರ್ ರಾಕೇಶ್ ಮತಾಯಸ್, ಭಾರತೀಯ ಕ್ರೈಸ್ತ ಯುವ ಸಂಚಲನ ಮೂಡಬಿದಿರೆ ವಲಯದ ನಿರ್ದೇಶಕ ರೆವರೆಂಡ್ ಫಾದರ್ ಪ್ರೇಮ್ಕೋಟಿನ, ನಿಹಾಲ್ ತಾವ್ರೂ ಅವರ ತಂದೆ ಹೆರಾಲ್ಡ್ ತಾವ್ರೂ, ತಾಯಿ ಪ್ರೆಸಿಲ್ಲಾ ತಾವ್ರೂ ಉಪಸ್ಥಿತರಿದ್ದರು.